ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ನಾನಿವತ್ತು ಸಿಬರೂರು ಕೊಡಮಂತಾಯಿಯ ದೇವಸ್ಥಾನದಲ್ಲಿದ್ದೀನಿ. ಇವತ್ತು ಇಲ್ಲಿ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಬನ್ನಿ, ನಾನು ನಿಮಗೆ ಇಲ್ಲಿರುವಂತಹ ಏನೆಲ್ಲ ವಿಶೇಷತೆ ಎಲ್ಲ ಇದೆ ಅಂತ ನಾನು ನಿಮಗೆ ಇಂಚಾಗಿ ನಿಮಗೆ ಕಟ್ಕೊಂಡು Punya.
ಅಂಜನೆ ಪಾಯಸ ಇಲ್ಲ ನಿಮಗೆ ಪಾತ್ರಗಳು ಉಂಟಂದ್ರೆ ಅಲ್ಪ ಪಾಯಸ ಆಯಿತು ಪಾಯಸದಲ್ಲಿ ಆಯಿತು ಅಂದ್ರೆ ದಯಮಾಡಿ ಅಲ್ಪ ತೀರ್ಥ ಮಾಡ್ಕೊಂಡು ಪಾಲ ಮಾಡೋ ಜಾಗ ಉಂಟು ಕೈ ತೆತ್ತು ಅಲ್ಪ ಅಲ್ಪನೆ ಹೋದು ಸ್ವಲ್ಪ ಚಪ್ಪರು ನಿಂತಲು ಬಂದು ವಿನಂತಿ